వీళ్ళందరూ బంగారం కాపుతారు వాళ్ళ ఈ మగ మంచి ఉండదు వాళ్ళకి ఓడకుండా బరక తిక్కలు ఎంగిన కాపనేది బంగారం కాంతి అలాగే ఏకతి. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಹರೀಶ್ ಶೆಟ್ಟಿ ಬಂದು ಉಡುಪಿಯಿಂದ ಹರೀಶ್ ಶೆಟ್ಟಿ. ನಮಸ್ತೆ ಸರ್. ನಮಸ್ತೆ ಹರೀಶ್ ಶೆಟ್ಟಿ. ಪಾತ್ರ ನಮಸ್ತೆ. వీళ్ళందరంగా బంగాರ కాపుದ ನಿಜ. ನನ್ನ ಅಂಚಿನ ಬಂಗಾರ ನರಕ್ ಬರ್ರೆ ನೆಚ್ಚಿ ಗಾಲಿ ಅದೇ ನಿಜ. ಅರ್ನಕ್ಕೆ ಇತರ 1,000 ರೂಪಾಯಿ ಇತ್ತನಲ್ಲ, ಅವು ಇಲ್ಲ ಕೊನ ಖಾಲಿ ಇದು ಇತ್ತಿನ ಪಾಪದಾಗಲೇರು ಪಟ್ಟೋದು ಅಂಚಿನ ಜನ. ನಿಜ ನಿಜ. ನಾನು ಲಾಸ್ಟ್ ಟೈಮ್ ಹಿಂಗೆ ತಿರುಗಿರ್ತೇನೆ ತಿರುಗಿನಾಗಂದ್ರೆ ಅದಕ್ಕೊಂಚು ಹೆಲ್ತ್ ಪ್ರಾಬ್ಲಮ್ ಇರ್ತದೆ. ಏಪತ್ತು ತಿರುಗಿನಾಗ ಬಂದ್ಬಿಟ್ಟು ಯಾರು ಎಲ್ಲ ಜೋಕ್ಲೇಗಿ ಗುಡದಿಗೆ ಅಂತಾಲ ಮಂಚಿಜಿ ಅವೇ ಏಪತ್ತು ತಿರುಗಿನಲ್ಲಿ ಅವೇ ಬಂದ್ಬಿಟ್ಟಾರು. ಅಲ್ಲ ಈ ಮಗನ ಮಂಚಿನ ఉండదు వాళ్ళకి ఓడకొన్న బరక తిక్కదు. అదే నిజ నిజ. ఎంగిన కాపనేది వ్యాపారం అంచిన బంగారు లెక్క మీద ಒಪ್ಪಮ್ಮನ್ ಪಡೋಡ 4 ಪುಣ್ಯವಂತು ಕೂಡ ಅವಳು ಅರ್ನ ಸ್ವಂತ ಮಗಲತ್ತು ಅಲ್ಲಿ ನಾ ಬಂಗಾರ ಲಕ್ಕ ಸಾಂಕಿದ್ದೀರ ಅಲ್ಲಿ ಯೋಗತ್ತಿದ್ದೆ ಜೊತೆಲ್ಲ ನಿಜ ನಿಜ ನಿಜ. ಗಡ್ಡೆ ಅಪ್ಪೆ ಅಮ್ಮೆ ಸಾಂಕಿನ ಅಂಚಿನ ಅಪ್ಪೆ ಅಮ್ಮೆ ಇಂಚಿನ ಪರಿಸ್ಥಿತಿ ನಿಜ ನಿಜವಲ್ಲ ಸರ್. ಅವು ಪನ್ನಗನೆ ಇರು ಪನ್ನಗನೆ ಬೇಜಾರು ದಪ್ಪಣ ನಿಕುಲು ಮಸ್ತ್ ಕೈತಳ್ಳು ಅವು ಉಂಡತ್ತೆ ಅವು ಬಕ್ಕ ತಾರನೆ ಇಚ್ಚಿ ಬಲೆ ಏಪಾಗಲ್ಲ. ಅದೇ ಸರಿ ಬನ್ನಿ ದೀಪ. ಓಕೆ ಸರ್, ಸರಿ.